ಹಮ್ಮಿಕೊಂಡಿದೆ. ಈ ಸಂದರ್ಭದಲ್ಲಿ ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್, ಅದೇ ರೀತಿ ಜಮಾತ್ ಇಸ್ಲಾಮಿ ಹಿಂದ್ ಇದು ಕೂಡ ತನ್ನ ಎಲ್ಲ ಸಹಾಯಗಳನ್ನು, ಅದೇ ರೀತಿ ಅಲ್ಲಿ ಈಗಾಗಲೇ ನಮ್ಮ ಹಲವು ಕಾರ್ಯಕರ್ತರು ಅಲ್ಲಿ ನಿರಂತರವಾಗಿ ಅಲ್ಲಿ ಕೆಲಸವನ್ನು ಮಾಡುತ್ತಾ ಇದ್ದಾರೆ, ಅವರಿಗೆ ಸಹಾಯವನ್ನು ನೀಡುತ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಉಲ್ಲಾಲ ಜಮಾತ್ ಇಸ್ಲಾಮಿ ಹಿಂದ್, ಅದೇ ರೀತಿ ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಇದರ ವತಿಯಿಂದ ದಾನಿಗಳಿಂದ ಹಲವು ಅಗತ್ಯವಾದಂತಹ ಸಾಮಗ್ರಿಗಳನ್ನು, ಅದೇ ರೀತಿ ಆರ್ಥಿಕ ಸಹಾಯವನ್ನು ಅದು ಸಂಗ್ರಹಿಸಿ ಈಗಾಗಲೇ ಹಲವು ಧನ ಸಹಾಯವನ್ನು ನೀಡಿದ. ಅದೇ ರೀತಿ ಈಗ ಹಲವು ನಮ್ಮ ಎದುರಿನಲ್ಲಿರುವಂಥ ಹಲವು ವಸ್ತುಗಳು, ಅಗತ್ಯದ ವಸ್ತುಗಳು ಈಗಾಗಲೇ ಇಲ್ಲಿದೆ. ಇದನ್ನು ಈಗ ರವಾನಿಸುವಂತಹ ಒಂದು ಚಿಕ್ಕ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇಂದು ನಮ್ಮ ಇದಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಂತಹ ಸನ್ಮಾನ್ಯ ಶ್ರೀ ಹನುಮಾನ್ ನಾಯಕ್, ಹಿಸ್ಟ್ರಿ ಡಿಪಾರ್ಟ್ಮೆಂಟ್, ಯೂನಿವರ್ಸಿಟಿ ಅವರನ್ನು ನಾನು ಬಹಳ ಹೃದಯಂಗಮವಾಗಿ ಸ್ವಾಗತಿಸುತ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜಿಲ್ಲಾ ಕಾರ್ಯದರ್ಶಿ ಅವರಾದಂತಹ ಜನಾಬ್ ಸೈದ್ ಇಲ್ಯಾಸ್ ಇಸ್ಮಾಯಿಲ್, ಅದೇ ರೀತಿ ವಲಯ ಸಂಚಾಲಕರಾದಂತಹ ಅಬ್ದುಲ್ ಸಲಾಂ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಜಮಾತ್ ಇಸ್ಲಾಮಿ ಹಿಂದ್ ಉಳ್ಳಾಲ ಅಧ್ಯಕ್ಷರು ನಮ್ಮ ವೇದಿಕೆಯಲ್ಲಿದ್ದಾರೆ, ಅವರನ್ನು ಕೂಡ ಈ ಸಂದರ್ಭದಲ್ಲಿ, ಅದೇ ರೀತಿ ಎಲ್ಲರನ್ನು ಈ ಒಂದು ಚಿಕ್ಕ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಕಿರಾತ್ಗಾಗಿ ನಾನು ಅಹಮದ್ ಶರೀಫ್ ಅವರನ್ನು وما أدراك ما العقبة فك رقبة أو إطعام في يوم ذي مسغبة يتيما ذا مقربة أو مسكينا ذا مقربة ثم كان من الذين آمنوا وتواصوا بالصبر وتواصوا بالمرحمة أولئك أصحاب الميمنة. صدق الله العظيم العليم. ಸಪಿತ ಶೈತಾನನ ಉಪಟಳದಿಂದ ಅಲ್ಲಾಹನ ಅಭಯಾಚಿಸುತ್ತಾ ಪರಮ ದಯಾಮಯನು ಕರುಣಾನಿಧಿಯಾದ ಅಲ್ಲಾಹನ ನಾಮದಿಂದ. ಆದರೆ ಅವನು ದುರ್ಗಮ ಏರನ್ನು ಏರುವ ಸಾಹಸವನ್ನೇ ಮಾಡಲಿಲ್ಲ. ಆ ದುರ್ಗಮ ಏರು ಏನೆಂದು ನಿಮಗೇನು ಗೊತ್ತು? ಯಾವುದಾದರೂ ಕೊರಳನ್ನು ದಾಸ್ಯ ಬಂಧನದಿಂದ ವಿಮೋಚಿಸುವುದು, ಅಥವಾ ಹಸಿವಿನ ದಿನ ಉಣಬಡಿಸುವುದು, ಹಸಿದ ಆಪ್ತ ಅನಾಥನಿಗೆ ಅಥವಾ ದಿಕ್ಕೆಟ್ಟ ದರಿದ್ರನಿಗೆ ಉಣಬಡಿಸುವುದು, ತರುವಾಯ ಸತ್ಯ ವಿಶ್ವಾಸವಿರಿಸಿದ ಹಾಗೂ ಪರಸ್ಪರ ಸಹನೆ ಮತ್ತು ಕರುಣೆಯನ್ನು ಬೋಧಿಸಿದ ಜನರ ಸಾಲಿಗೆ ಸೇರುವುದು ಇವರೇ ಬಲಗಡೆಯರು. ದೇವರ ಶಾಂತಿ ನಿಮ್ಮೆಲ್ಲರ ಮೇಲೆ ಸದಾ ವರ್ಷಿಸುತ್ತಿರಲಿ. ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಉಲ್ಲಾಲ ಹಾಗೂ ಜಮಾತೆ ಇಸ್ಲಾಮಿ ಹಿಂದ್ ಉಲ್ಲಾಲದ ವತಿಯಿಂದ ಈ ಒಂದು ನೆರೆಪೀಡಿತರಿಗೆ ಸಹಾಯವನ್ನು ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ನಾವಿಲ್ಲಿ ಹಮ್ಮಿಕೊಂಡಿದ್ದೇವೆ. ತಮಗೆಲ್ಲರಿಗೂ ತಿಳಿದಿರುವಂತೆ ಈಗ ನಮ್ಮ ಮುಜಮ್ಮಲ್ರವರು ಹೇಳಿದಂತೆ ಕೊಡಗು ಜಿಲ್ಲೆ, ಅದೇ ರೀತಿ ಈ ಬಾರಿ ಕರ್ನಾಟಕದ ಒಂದು 90% ನೆರೆಯಲ್ಲಿ ಮುಳುಗಿದಂತಹ ಎಲ್ಲ ವಿಚಾರಗಳನ್ನು ನಾವು ಮಾಧ್ಯಮದ ಮೂಲಕ ತಿಳಿದಿದ್ದೇವೆ. ಎಲ್ಲ ಕಡೆಯಲ್ಲಿ ಕೂಡ ಅತ್ಯಂತ ಒಂದು ಶೋಚನೀಯ ಪರಿಸ್ಥಿತಿಯಲ್ಲಿ, ಏನೂ ತೋಚದಂತಹ ಒಂದು ಪರಿಸ್ಥಿತಿಯಲ್ಲಿ ಜನರು ಬದುಕುವಂತಹ ಒಂದು ಅವಸ್ಥೆಗೆ ತಲುಪಿಬಿಟ್ಟಿದ್ದಾರೆ. ಇದನ್ನು ನೋಡಿ ದೇವನ ಒಂದು ಅನುಗ್ರಹದಿಂದ ನಮ್ಮ ಪ್ರದೇಶದಲ್ಲಿ ಅಂಥ ಏನು ಸಮಸ್ಯೆ ಆಗಲಿಲ್ಲ, ಸಣ್ಣ ಪುಟ್ಟ ಸಮಸ್ಯೆ ಆಗಿದೆ. ಆದರೆ ನಮ್ಮ ನೆರೆಯ ಜಿಲ್ಲೆಗಳಲ್ಲಿ ಅತ್ಯಂತ ದೊಡ್ಡ ಒಂದು ಪ್ರಕೃತಿ ವಿಕೋಪ ಆದದನ್ನು ನಾವು ನೋಡ್ತಾ ಇದ್ದೇವೆ. ಇಂತಹ ಸಂದರ್ಭದಲ್ಲಿ ಒಬ್ಬ ಮನುಷ್ಯನಿಗೆ ಇದನ್ನು ನೋಡಿ ಕಣ್ಣು ಮುಚ್ಚಿ ಕುಳಿತುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಉಲ್ಲಾಲ ಹಾಗೂ ಜಮಾತ್ ಇಸ್ಲಾಮಿ ಇಂತಹ ಒಂದು ಪರಿಹಾರ ಕಾರ್ಯವನ್ನು ಕೈಗೊಂಡಿದೆ. ಸಹೃದಯ ಬಾಂಧವರು ಅವರು ಒಳ್ಳೆಯ ಒಂದು ಬಿಚ್ಚು ಮನಸ್ಸಿನಿಂದ ನಮಗೆ ಒಳ್ಳೆಯ ರೀತಿಯಲ್ಲಿ ಸಹಕಾರ ನೀಡಿದ್ದಾರೆ. ಇಂತಹ ಒಂದು ಕೆಲಸ ಮಾಡಲಿಕ್ಕೆ ನಮಗೆ ಪ್ರೇರೇಪಣೆ ಅದಕ್ಕೆ ಪವಿತ್ರ ಕುರಾನ್ ಮತ್ತು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮಾರ್ಗದರ್ಶನ ಇದೆ.
ಒಂದು ಸಣ್ಣ ಪ್ರವಾದಿಯವರ ವಚನ ಹೇಳಿ ನನ್ನ ಮಾತನ್ನು ಮುಗಿಸಲಿಕ್ಕೆ ನಾನು ಬಯಸ್ತೇನೆ. ಪ್ರವಾದಿಯವರು ಅವರ ವಚನದಲ್ಲಿ ಹೇಳ್ತಾರೆ, ನಾಳೆ ಮರಣಾಂತರ ಜೀವನದಲ್ಲಿ ಪರಲೋಕದಲ್ಲಿ ನಿಮ್ಮ ವಿಚಾರಣೆ ನಡೆಯಲಿಕ್ಕಿದೆ. ಪ್ರತಿಯೊಂದು ಮನುಷ್ಯರು ಕೂಡ ಎಷ್ಟು ಅವರು ಒಲಿತು ಮಾಡಿದ್ದಾರೆ, ಅದೇ ರೀತಿ ಕೆಡುಕು ಮಾಡಿದ್ದಾರೆ, ಪ್ರತಿಯೊಂದು ವಿಚಾರದಲ್ಲಿ ನಿಮ್ಮ ವಿಚಾರಣೆ ನಡೆಯಲಿಕ್ಕಿದೆ. ಆ ಸಂದರ್ಭದಲ್ಲಿ ದೇವನು ಒಬ್ಬ ಮನುಷ್ಯನಲ್ಲಿ ಕೇಳುವಂತಹ ವಿಚಾರವಾಗಿದೆ, ನಾನು ಹಸಿದಿದ್ದೆ, ನೀನು ನನಗೆ ಊಟ ನೀಡಲಿಲ್ಲ ಅಂತ. ಆಗ ಆ ವ್ಯಕ್ತಿ ಹೇಳುವಂತಹ ಮಾತು, ದಯಾಮಯನಾದ ಪ್ರಭುವೇ, ನೀನು ಸರ್ವ ಲೋಕದ ಜನರಿಗೆ ಊಟ ನೀಡುವವನಾಗಿದ್ದೀನಿ, ನಿನಗೆ ಹೇಗೆ ಹಸಿವಾಗ್ತದೆ ಅಂತ. ಆಗ ದೇವನು ಹೇಳುವಂತಹ ಮಾತು, ನನ್ನ ಇಂತಹ ದಾಸ ಇಂಥ ಕಡೆಯಲ್ಲಿ ಹಸಿದಿರುವಾಗ ನೀನು ಅವನಿಗೆ ಏಕೆ ಊಟ ನೀಡಲಿಲ್ಲ? ಒಂದು ವೇಳೆ ಅವನಿಗೆ ನೀನು ಊಟ ನೀಡಿದ್ದರೆ ಅಲ್ಲಿ ನಿನಗೆ ನನ್ನನ್ನು ಕಾಣ್ಬೋದಿತ್ತಂತ. ಅದೇ ರೀತಿ ನೀರಿನ ಬಗ್ಗೆ ಕೂಡ ನನಗೆ ದಾಹವಾಗಿತ್ತು, ಆಗ ಏಕೆ ನೀನು ನನಗೆ ನೀರು ಕೊಡಲಿಲ್ಲ ಅಂತ. ಆಗ ಕೂಡ ಆ ವ್ಯಕ್ತಿ ಅದೇ ರೀತಿ ಹೇಳ್ತಾನೆ, ನೀನು ಇಡೀ ಲೋಕದ ಜನರಿಗೆ ನೀರು ಕೊಡುವವನು, ನಿನಗೆ ಹೇಗೆ ದಾಹ ಆಗ್ತದೆ ಅಂತ. ಆಗ ಕೂಡ ದೇವನು ಹೇಳುವಂಥ ಮಾತು, ನನ್ನ ಇಂತಹ ದಾಸ ದಾಹದಲ್ಲಿದ್ದ, ಆ ಸಂದರ್ಭದಲ್ಲಿ ಒಂದು ವೇಳೆ ನೀನು ಅವನ ದಾಹವನ್ನು ನೀಗಿಸುತ್ತಿದ್ದರೆ ನಿನಗೆ ಅಲ್ಲಿ ನನ್ನನ್ನು ಕಾಣ್ಬೋದಿತ್ತಂತ. ಅದೇ ರೀತಿ ವಸ್ತ್ರಗಳ ಬಗ್ಗೆ ಕೂಡ ದೇವನು ಹೇಳುವಂಥ ಮಾತು, ನನ್ನ ಇಂತಹ ದಾಸ ವಸ್ತ್ರ ಇಲ್ಲದಿರುವಾಗ ನೀನು ಒಂದು ವೇಳೆ ಅವನಿಗೆ ವಸ್ತ್ರವನ್ನು ನೀಡಿದ್ದರೆ ಅಲ್ಲಿ ನನ್ನನ್ನು ಕಾಣ್ಬೋದಿತ್ತಂತ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ಭೂಮಿಯ ಮೇಲೆ ಇರುವವರೊಂದಿಗೆ ಕರುಣೆ ತೋರಿರಿ, ಆಕಾಶದಲ್ಲಿರುವವರ ನಿಮ್ಮ ಮೇಲೆ ಕರುಣೆ ತೋರ್ತಾನೆ ಅಂತ. ಈ ಪ್ರವಾದಿ ವಚನದ ಬೆಳಕಿನಲ್ಲಿ ನಮ್ಮ ಸ್ಥಳೀಯ ಪ್ರವಾದಿ ವಚನದಲ್ಲಿ ಇನ್ನೊಂದು ವಚನವನ್ನು ನಮಗೆ ಅರ್ಥ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದೊಂದು ವಿಶಾಲವಾದಂತಹ ಚಿಂತನೆ ಆಗಿದೆ ಪ್ರವಾದಿಯವರದು. ಅವರು ಹೇಳ್ತಾರೆ, ನೆರೆಮನೆಯವನು ಹಸಿದಿರುವಾಗ ಹೊಟ್ಟೆ ತುಂಬ ಉಣ್ಣುವವನು ನನ್ನ ಸಮುದಾಯದವನಲ್ಲ ಅಂತ, ಅವನು ಮುಸ್ಲಿಮನೇ ಅಲ್ಲ ಅಂತ. ಈಗ ನಮಗೆ ಕಾಣುವಂತಹದ್ದು ನಮ್ಮ ಹತ್ತಿರದ ಜಿಲ್ಲೆ ಆಗಿದೆ ಕೊಡಗು ಜಿಲ್ಲೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಹತ್ತಿರವಾದ ಜಿಲ್ಲೆ ಕೊಡಗು ಜಿಲ್ಲೆ, ಅದೇ ರೀತಿ ಉಡುಪಿ ಜಿಲ್ಲೆಯಾಗಿದೆ. ಆದ ಕಾರಣ ನಮ್ಮ ನೆರೆಮನೆಯವರು ಆಗಿದ್ದಾರೆ ಅವರು ಕೊಡಗು ಜಿಲ್ಲೆಯವರು. ಅವರೀಗ ಸಂಕಷ್ಟದಲ್ಲಿರುವಾಗ ಅವರಿಗೆ ಸ್ಪಂದನೆ ಮಾಡುವುದು ಅದು ಧರ್ಮದ ಆಧಾರದಲ್ಲಿ ಅದು ನಮ್ಮ ಅತ್ಯಂತ ದೊಡ್ಡ ಕರ್ತವ್ಯ ಆಗಿದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲು ಬಯಸುತ್ತೇನೆ. ಈ ಬಾರಿ ದೇಶದ ವಿವಿಧ ರಾಜ್ಯಗಳಲ್ಲಿ ಪ್ರಕೃತಿ ವಿಕೋಪದ ಅನಾಹುತಗಳು ಸಂಭವಿಸಿದ್ದನ್ನು ನಾವು ಅರಿತುಕೊಂಡಿದ್ದೇವೆ. ನಮ್ಮ ರಾಜ್ಯದಲ್ಲೂ ಕೂಡ ಬೇರೆ ಬೇರೆ ಜಿಲ್ಲೆಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅನಾಹುತಗಳು ಸಂಭವಿಸಿವೆ. ಅದರಲ್ಲೂ ಕೂಡ ನಮ್ಮ ನೆರೆಯ ಜಿಲ್ಲೆಯಾದಂತಹ ಕೊಡಗಿನಲ್ಲಿ ಕಳೆದ ಬಾರಿ ಕೂಡ ದೊಡ್ಡ ಅನಾಹುತಗಳು ಸಂಭವಿಸಿತ್ತು. ಈ ಬಾರಿ ಕೂಡ ಅದಕ್ಕಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ದುರಂತಗಳು ಸಂಭವಿಸಿವೆ. ದುರಂತ ಸಂಭವಿಸಿದಂತಹ ಅಥವಾ ನೆರೆ ಬಂದಂತಹ ಸಂದರ್ಭದಲ್ಲಿ ನಾವು ಕೂಡ ಜಮಾತ್ ಇಸ್ಲಾಮಿಯ ವತಿಯಿಂದ HRSನ ವತಿಯಿಂದ ಆ ಸ್ಥಳಗಳಿಗೆ ಭೇಟಿ ನೀಡುವಂತಹ ಅವಕಾಶ ಲಭಿಸಿತು. ಈ ಬಾರಿ ಸಿದ್ದಾಪುರದ ಆ ಕಾವೇರಿ ನದಿ ಏನು ಹರಿಯುತ್ತಿದೆ ಅದರ 2 ತಟಗಳಲ್ಲಿ ಸುಮಾರು 800 ಮನೆಗಳು ಇವೆ. ಕೂಲಿ ಕಾರ್ಮಿಕರು, ಪಾಪ ಬಡವರು ಕಷ್ಟಪಟ್ಟು ಕಟ್ಟಿದಂತಹ ಮಣ್ಣಿನಿಂದ ಕಟ್ಟಿದಂತಹ ಸಣ್ಣ ಪುಟ್ಟ ಮನೆಗಳು. ಈ ಬಾರಿ ನೀರಿನ ಪ್ರವಾಹ ಬಹಳ ತೀವ್ರವಾಗಿರುವುದರಿಂದ ಸುಮಾರು 800 ಮನೆಗಳು ಆ ನೀರಿನಲ್ಲಿ ಮುಳುಗಿ ಹೋಗಿವೆ. ಸುಮಾರು 200 ಮನೆಗಳು ಸಂಪೂರ್ಣವಾಗಿ ನಾಶವಾಗಿವೆ. ಅದೇ ರೀತಿ 300ರಷ್ಟು ಮನೆಗಳು ಭಾಗಶಃ ಹಾನಿಗೆ ಒಳಗಾಗಿದೆ. ಸುಮಾರು 600ರಷ್ಟು ಮನೆಗಳ ಎಲ್ಲ ಸಾಮಾನು ಸರಂಜಾಮುಗಳು ಕೂಡ ನೀರಿನ ಪ್ರವಾಹಕ್ಕೆ ನಾಶವಾಗಿ ಹೋಗಿದೆ. ಎಲ್ಲರೂ ನಿರಾಶ್ರಿತರಾಗಿದ್ದಾರೆ. ಅವರನ್ನು ಬೇರೆ ಬೇರೆ ಸುಮಾರು 11 ಸಿದ್ದಾಪುರದ ಪರಿಸರದ 11 ಪ್ರದೇಶಗಳಲ್ಲಿ ಅವರನ್ನು ಪರಿಹಾರ ಕೇಂದ್ರಗಳಲ್ಲಿ ಅವರು ಈಗ ಕಾಲವನ್ನು ಕಳೀತಾ ಇದ್ದಾರೆ. ಅವರಿಗೆ ಪುನರ್ವಸತಿ ಅಗತ್ಯ ಇದೆ. ಅದೇ ರೀತಿ ಆಹಾರ ಸಾಮಗ್ರಿಗಳ ಅಗತ್ಯ ಇದೆ. ಬೇರೆ ಬೇರೆ ಸರ್ಕಾರದ ವತಿಯಿಂದಲೂ ಅದೇ ರೀತಿ ಸಂಘ ಸಂಸ್ಥೆಗಳ ವತಿಯಿಂದಲೂ ಕೂಡ ಸಹಾಯಗಳು ಬರುತ್ತವೆ.
ನಾವು ಕೂಡ ಜಮಾತ್ ಇಸ್ಲಾಮಿ HRSನ ಅದೇ ರೀತಿ ಸಾಲಿಡಾರಿಟಿಯ ವತಿಯಿಂದ ಅಲ್ಲಿ ಸಿದ್ದಾಪುರದ ಸಾಲಿಡಾರಿಟಿಯ ಆಫೀಸಿನಲ್ಲಿ ಒಂದು ಕೊಡಗು ರಿಲೀಫ್ ಸೆಲ್ ಅಂತೇಳಿ ಒಂದು ಕಚೇರಿಯನ್ನು ತೆರೆದು ಈ ಸಮಾಜ ಸೇವೆಯ ಕಾರ್ಯಗಳನ್ನು ಪುನರ್ವಸತಿ ಯೋಜನೆಯ ಅದೇ ರೀತಿ ಜನರಿಗೆ ಸಹಾಯ ಮಾಡುವಂತಹ ಈ ಕಾರ್ಯಗಳನ್ನು ಭಾಳ ಸುಸೂತ್ರವಾಗಿ ನಿರ್ವಹಿಸಲಿಕ್ಕಾಗಿ ಆ ಕಚೇರಿಯನ್ನು ಆ ಕೂಡಲೇ ನಾವು ಅಲ್ಲಿ ತೆರೆದು ಆ ಮುಖಾಂತರ ನಿರಾಶ್ರಿತರಿಗೆ ಸವಲತ್ತುಗಳನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಅದಕ್ಕಾಗಿ ನಾವು ಈಗಾಗಲೇ ಸುಮಾರು 600 ಮನೆಗಳ ಸರ್ವೆಯನ್ನು ಈಗಾಗಲೇ ನಡೆಸಲಾಯಿತು. ಅವರ ಅಗತ್ಯ ಏನು ಎಂಬುದನ್ನು ನಾವು ಕಂಡುಕೊಂಡಿದ್ದೇವೆ. ಅದರ ದಾನಿಗಳಿಂದ ಸಂಗ್ರಹಿತವಾದಂತಹ ವಸ್ತುಗಳನ್ನು ಹಣವನ್ನು ಅಗತ್ಯದ ಅನುಸಾರವಾಗಿ ಜನರಿಗೆ ನಾವು ಅದನ್ನು ವಿತರಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಇಂದು ಕೂಡ ಮೊನ್ನೆ ಕೂಡ ಇಲ್ಲಿಂದ ವೆಲ್ಫೇರ್ ಪಾರ್ಟಿಯವರ ವತಿಯಿಂದ ಅಗತ್ಯದ ಸಾಮಾನುಗಳನ್ನು ಕಳುಹಿಸಲಾಗಿತ್ತು. ಅದೇ ರೀತಿ ಇವತ್ತು ಸಾಲಿಡಾರಿಟಿಯ ವತಿಯಿಂದ ಈ ಒಂದು ಸಹಾಯವನ್ನು ಇವತ್ತು ಕಳುಹಿಸಲಾಗ್ತದೆ. ಅದೇ ರೀತಿ ಹಣದ ಸಹಾಯ ಕೂಡ ಅವರು ನೀಡ್ತಾ ಇದ್ದಾರೆ. ಏನಿದ್ದರೂ ಇದು ನಮ್ಮ ಧಾರ್ಮಿಕ ಕರ್ತವ್ಯ ಅಂತೇಳಿ ನಾವು ಭಾವಿಸ್ತಾ ಇದ್ದೇವೆ. ಯಾರು ಕಷ್ಟದಲ್ಲಿದ್ದಾರೆ, ಯಾವ ಸಂಕಷ್ಟದಲ್ಲಿದ್ದಾರೆ, ಅವರ ಕಷ್ಟಕ್ಕೆ ಸ್ಪಂದಿಸಬೇಕಾದುದು ನಮ್ಮ ಧಾರ್ಮಿಕ ಕರ್ತವ್ಯ. ಅದನ್ನು ನಾವು ಮಾಡಬೇಕು ಎಂಬುದು ಇಸ್ಲಾಂ ನಮಗೆ ಕಲಿಸಿಕೊಡುತ್ತದೆ. ಈ ನಿಟ್ಟಿನಲ್ಲಿ ಈ ಕೆಲಸವನ್ನು ಕೇವಲ ನಮ್ಮ ಪರಲೋಕ ಮೋಕ್ಷಕ್ಕಾಗಿ ಏನು ನಾವು ಪರಲೋಕ ವಿಶ್ವಾಸವನ್ನು ನಾವು ಇಟ್ಟುಕೊಂಡಿದ್ದೇವೆ, ಅಲ್ಲಿ ನಮಗೆ ಯಶಸ್ವಿ ಜೀವನ ಲಭಿಸಬೇಕು ಎಂಬ ಉದ್ದೇಶದಿಂದ ಮಾತ್ರ ನಾವು ಈ ಕೆಲಸವನ್ನು ಮಾಡುತ್ತೇವೆ ಹೊರತು ಇಲ್ಲಿ ಜನರ ಹೊಗಳಿಕೆಗಾಗಿ ಪ್ರಶಂಸೆಗಾಗಿ ಖಂಡಿತವಾಗಿ ನಾವು ಕೆಲಸವನ್ನು ಮಾಡ್ತಾ ಇಲ್ಲ. ಜನರಿಗೆ ಇದು ಒಂದು ಪ್ರೇರಣೆಯಾಗಲಿ ಎಂಬ ನಿಟ್ಟಿನಲ್ಲಿ ಮಾತ್ರ ನಾವು ಇಂತಹ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದೇವೆ. ಏನಿದ್ದರೂ ಪ್ರಕೃತಿ ವಿಕೋಪ ಎಂಬುದು ಮನುಷ್ಯನ ಅಸಹಾಯಕತೆಯನ್ನು ವ್ಯಕ್ತಪಡಿಸ್ತದೆ. ಮನುಷ್ಯ ಎಷ್ಟು ದುರ್ಬಲ, ಮನುಷ್ಯ ಎಷ್ಟು ಅಸಹಾಯಕ, ಎಷ್ಟೇ ಸಾಮರ್ಥ್ಯ ಅವನಲ್ಲಿ ಇದ್ದರೂ ಕೂಡ ಪ್ರಕೃತಿಯ ಮುಂದೆ ಅವನು ಏನೂ ಅಲ್ಲ. ದೇವ ನಿರ್ಮಿತ ಈ ಪ್ರಕೃತಿಯ ಮುಂದೆ ಅವನು ಏನೂ ಅಲ್ಲ, ಅವನಿಗೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂಬುದನ್ನು ಇದು ನಮಗೆ ತೋರಿಸಿಕೊಡುತ್ತದೆ. ಅದೇ ರೀತಿ ಪ್ರಕೃತಿಯನ್ನು ನಾವು ವಿನಾಶ ಮಾಡಿದರೆ, ಅದರ ವ್ಯವಸ್ಥೆಗೆ ನಾವು ಧಕ್ಕೆಯನ್ನುಂಟು ಮಾಡಿದರೆ ಇಂತಹ ಪರಿಸ್ಥಿತಿ ಎದುರಾಗ್ತದೆ ಎಂಬುದು ಕೂಡ ನಮಗೆ ಇದರಿಂದ ಪಾಠ ಲಭಿಸ್ತದೆ. ಈ ನಿಟ್ಟಿನಲ್ಲಿ ಇದು ಎಲ್ಲರಿಗೂ ಒಂದು ಪಾಠ ಆಗಲಿ. ಈ ಸಂತ್ರಸ್ತರಿಗೆ ಇದರಿಂದ ಏನು ಅವರಿಗೆ ಸಂಕಷ್ಟಗಳು ಬಂದಿವೆ, ಅವರ ಸಂಕಷ್ಟಗಳನ್ನು ದೇವನು ದೂರೀಕರಿಸಲಿ. ನಮಗೆ ಸಾಧ್ಯವಾದಂತಹ ಪ್ರಯತ್ನ ಮಾಡಲಿಕ್ಕೆ ದೇವನು ನಮಗೆ ಅನುಗ್ರಹಿಸಿದ್ದಾನೆ. ಆಮ್ಸ್ ಟು ದಿ ಪೂರ್ ಅಂತ ಬಡಬಗ್ಗರಿಗೆ ದಾನ ಮಾಡೋದಿದೆಯಲ್ಲ, ಅದು ಬಹಳ ಶ್ರೇಷ್ಠವಾದದ್ದು ಅಂತ ತಿಳ್ಕೊಳ್ತಾ ಇದ್ದೇನೆ. ಈಗ ಸುಮಾರು 3 ಜನ ನನಗೆ ಹೇಳಿದರು, ದೇವರ ಮಹಿಮೆ ಎಂಥವುದು, ಅಲ್ಲಾ ಇರ್ಬೋದು, ದೇವರು ಇರ್ಬೋದು, ಆತ ಎಲ್ಲರನ್ನು ಪರೀಕ್ಷಿಸುವಂತಹ ಒಂದು ನರಕ. ಸೊ ಹಾಗಾಗಿ ಏನು ಕೊಡಗಿನ ಭಾಗದಲ್ಲಿರ್ಬೋದು, ಉಡುಪಿಲಿರ್ಬೋದು, ಅಥವಾ ನಮ್ಮ ಬೆಳಗಾವಿ ಬೇರೆ ಬೇರೆ ಭಾಗದಲ್ಲಿರ್ಬೋದು, ಈ ಎಲ್ಲ ಭಾಗದಲ್ಲಿ ಹಲವಾರು ಸಂಘಟನೆಗಳು ಕೆಲಸ ಮಾಡ್ತಿದ್ದಾರೆ. ಉದಾಹರಣೆಗೆ ರಾತ್ರಿ ನಾನು ಟಿ ವಿಯಲ್ಲಿ ನೋಡಿದೆ, ಇನ್ಫೋಸಿಸ್ ಸಂಸ್ಥಾಪಕಿ ಅಂತ ಸುಧಾಮೂರ್ತಿಯವರು ಸ್ವತಃ ಅವರೇ ಎಲ್ಲ ಪ್ಯಾಕ್ಗಳನ್ನು ಮಾಡಿ ಯಾರಾದಿಗೆ ಏನೇನು ಬೇಕು ಒಂದೊಂದು ಭಾಗದವರಿಗೆ, ಅಂದರೆ ಬೆಳಗಾವಿನವ್ರಿಗೆ ಏನು ಬೇಕು, ಧಾರವಾಡದವ್ರಿಗೆ ಏನು ಬೇಕು, ಅಂದರೆ ಅಕ್ಕಿಯಲ್ಲಿ ಬೇಕು, ರವೆಯಲ್ಲಿ ಬೇಕು, ಈ ರೀತಿಯ ವಿಶೇಷತೆಯನ್ನು ಆವಾಗ ಅಂದರೆ ಕೊಡಗಿನಲ್ಲಿ ಸಹ ಅವರು ಮನೆ ಕಟ್ತಿದ್ದಾರೆ. ಲಾಸ್ಟ್ ಇಯರ್ ಆಗಿದ್ದಕ್ಕೆ ಅವರೇ ಸ್ವತಃ ಮನೆಗಳನ್ನು ಕಟ್ಟಿದಂಥ ಟಿ ವಿಲಿ ಅವರು ಹೇಳ್ತಾ ಇದ್ದಾರೆ. ಹಾಗೆ ಈ ಸಂಘಟನೆ ಬಹುಶಃ ಏನು ತತ್ವ ಅಂದರೆ ಪೇಪರ್ಲಿ ಇರುತ್ತೆ ತತ್ವಗಳು ಮಾಡಬೇಕು ಅಂತ, ಆದರೆ ನೀವು ಅದನ್ನು ಕಾರ್ಯರೂಪಕ್ಕೆ ತಗೊಂಡ್ಬರ್ತಾ ಇದ್ದೀವಿ, ಅದು ಬಹಳ ಸಂತೋಷ. ಅಂದರೆ ಜನಸೇವೆ ಜನಾರ್ದನ ಸೇವೆ ಅಂತ ಏನು ಹೇಳ್ತಿರಲಿಲ್ಲ ನಾವು, ಜನರ ಯಾರು ಬಡಬಗ್ಗರಿರ್ಬೋದು, ಅವಶ್ಯಕತೆ ಇರುವಂಥದ್ದು ಅಂಥವರಿಗೆ ನಾವು ತುರ್ತಾಗಿ ಅವರ ನೆರವಿಗೆ ಹೋಗುವಂಥದ್ದು ನಮ್ಮ ಧರ್ಮ. ದೇವರು ನಮ್ಮನ್ನು ಮುಂದೆ ಪರೀಕ್ಷೆ ಮಾಡ್ತಾನೋ ಇಲ್ಲೋ ಗೊತ್ತಿಲ್ಲ. ನಾನು ಹೇಳಿದಾಗೆ ಜನಪ್ರಚಾರಕ್ಕೆ ಅಲ್ಲ, ಅವಶ್ಯಕತೆ ಏನಿದೆ ಸಕ್ಷಣಕ್ಕೆ ಅವರಿಗೆ ನೆರವಾಗುವಂಥದ್ದು, ಅವರ ಕಷ್ಟದಿಂದ ಪರಿಹಾರ ಮಾಡುವುದು, ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡುವಂಥದ್ದು. ಈ ನಿಟ್ಟಿನಲ್ಲಿ ನಾನು ವೈಯಕ್ತಿಕವಾಗಿ ನಾನು ಈ ಸಂಘಟನೆಯ ಎಲ್ಲ ಪದಾಧಿಕಾರಿಗಳಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮತ್ತು ಈ ಕೆಲಸ ಮುಂದುವರಿಯುವುದು ನಿರಂತರವಾಗಿ ಇರಲಿ. ಯಾರೇ ಎಲ್ಲೇ ಆದ್ರೂ ಸಹ ಒಂದು ಎಲ್ಲ ಭಾಗದಲ್ಲೂ ಯಾವುದೇ ನಾವೆಲ್ಲರೂ ಮನುಷ್ಯರು ಆಯ್ತಲ್ಲ. ಸೊ ನಾವೆಲ್ಲರೂ ಮನುಷ್ಯ ಧರ್ಮ, ಮಾನವ ಧರ್ಮ ಏನಿದೆ ಆಯ್ತಲ್ಲ, ಅದು ಬಹಳ ಶ್ರೇಷ್ಠವಾದದ್ದು. ಕ್ಲಾಸ್ ಇದ್ದರೆ ನಾಳೆ ತಗೋಬಹುದು, ತೊಂದರೆ ಇಲ್ಲ, 1 ಅವರ್ ಲೇಟಾಗಿ ತಗೋಬೋದು, ಆದರೆ ಇದು ಬಹಳ ಅತ್ಯಂತ ಅವಶ್ಯಕ. ಹಾಗಾಗಿ ನಾನು ಈ ಸಂಘಟನೆ ಪದಾಧಿಕಾರಿಗೆ ನನ್ನ ಧನ್ಯವಾದಗಳು ಆಗ್ತದೆ. ಸೊ ನೀವು ತತ್ವಗಳನ್ನು ಕಾರ್ಯರೂಪಕ್ಕೆ ತಗೊಂಡ್ಬರ್ತಾ ಇದ್ದೀರಿ. ಕೆಲವರು ಪುಸ್ತಕದಲ್ಲಿ ಇರ್ತದೆ, ಅದೇ ಕಾರ್ಯರೂಪಕ್ಕೆ ತರೋದಿಲ್ಲ, ಅದರಿಂದ ಏನೂ ಪ್ರಯೋಜನ ಇಲ್ಲ.
ಸೊ ಇದು ಕಾರ್ಯರೂಪಕ್ಕೆ ತರೋದು ಉಂಟಲ್ಲ, ಅನುಸರಿಸಬಹುದು ದಿನನಿತ್ಯ ಜೀವನದಲ್ಲಿ, ಅದು ಬಹಳ ಶ್ರೇಷ್ಠವಾಗಿದೆ. ಹಾಗಾಗಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಾನು ಗೌರವಿಸಿ ಈ ಕಾರ್ಯ ಸುಗಮವಾಗಿ ಆಗಿ ಅವರಿಗೆ ಮಹೋದಯದ ಧನ್ಯವಾದಗಳು. ಜಮಾತೆ ಇಸ್ಲಾಮಿ ಹಿಂದ್ ಉಳ್ಳಾಳದ ಅಧ್ಯಕ್ಷರಾದಂತಹ ಅಬ್ದುಲ್ ಕರೀಂ ಅವರು ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಉಳ್ಳಾಳ ಮತ್ತು ಜಮಾತ್ ಇಸ್ಲಾಮಿಯ ಈ ನೆರೆ ಪರಿಹಾರದ ಈ ಚಾಲನೆಗೆ ನಾವೆಲ್ಲರೂ ಸೇರಿದ್ದೇವೆ. ಹಲವು ವಿಷಯಗಳೆಲ್ಲ ಬಂತು. ಮುಖ್ಯವಾಗಿ ನಮಗಿದರಲ್ಲಿ ತಿಳಿಯಬೇಕಾದಂಥ ಇನ್ನೊಂದು ವಿಷಯ ಕೂಡ ಇದೆ. ಏನೆಂದರೆ ಮನುಷ್ಯನ ಸಂಬಂಧ ಇದರಲ್ಲಿ ಹತ್ತಿರ ಆಗ್ತದೆ. ಇಂಥ ಒಂದು ಘಟನೆಗಳ ಮುಖಾಂತರ ಜನರು ಪರಸ್ಪರ ಸಹಾಯಕ್ಕಾಗಿ ಸ್ಪಂದನ ಕೊಡ್ತಾರೆ. ಹತ್ತಿರದ ಮನುಷ್ಯರಿಗೆ, ಹತ್ತಿರದ ನೆರೆಹೊರೆಗೆ ಕೆಲವು ಸಂದರ್ಭದಲ್ಲಿ ಕೋಪ ಇರ್ಬೋದು, ಕಾಠಿಣ್ಯತೆ ಇರ್ಬೋದು, ಅಥವಾ ಪರಸ್ಪರ ಸಮುದಾಯದ ಮಧ್ಯೆ ಕೂಡ ಗ್ಯಾಪ್ ಇರ್ಬೋದು. ಎಲ್ಲ ಗ್ಯಾಪ್ ನೋಡಿ, ಈಗ ಪರಿಹಾರದಲ್ಲಿ ನೆರೆದವರು ಯಾರೆಲ್ಲ ಮುಸ್ಲಿಮರಿದ್ದಾರೆ, ಹಿಂದೂಗಳಿದ್ದಾರೆ, ಕ್ರೈಸ್ತರಿದ್ದಾರೆ, ಎಲ್ಲ ಸರ್ವ ಧರ್ಮೀಯರು ಕೂಡ ಈ ಪರಿಹಾರ ಕಾರ್ಯದಲ್ಲಿ ನೆರೆದಿದ್ದಾರೆ. ಜಮಾತ್ ಇಸ್ಲಾಮಿ ಮಟ್ಟಿಗೆ ನಾನು ಹೇಳುವುದಾದರೆ, ಜಮಾತ್ ಇಸ್ಲಾಮಿ ಹುಟ್ಟು ಸುಮಾರು 70 ಸ್ವಾತಂತ್ರ್ಯ ದಿನಾಚರಣೆಯ ದಿನದಲ್ಲೇ ಜಮಾತ್ ಇಸ್ಲಾಮಿ, ಭಾರತೀಯ ಜಮಾತ್ ಇಸ್ಲಾಮಿ ಸ್ಥಾಪನೆಯಾಗಿದೆ. ಅದು ನಿರಂತರ ಈ ಕಾರ್ಯದಲ್ಲಿ ಇದಕ್ಕೊಂದು ಸಮಾಜ ಸೇವೆ ಘಟಕವೇ ಇದೆ. ಬಹಳಷ್ಟು ಕಾರ್ಯಗಳು ಇದು ಪ್ರತಿ ದಿನಗಳಲ್ಲೂ ಮಾಡ್ತಾ ಇರ್ತದೆ, ನಿರಂತರ ಮಾಡ್ತೇವೆ. ಸುನಾಮಿಯ ಸಂದರ್ಭದಲ್ಲೆಲ್ಲ ನಮ್ಮ ಬೇರೆ ನಮ್ಮ ಸಹೋದರ ಸಮುದಾಯದವರೊಂದಿಗೆ ಕೂಡಿ ಎಲ್ಲ ಕಡೆ ಕೂಡ ಈ ಪರಿಹಾರ ಕಾರ್ಯವನ್ನು ಮಾಡಿದಂತಹ ಚರಿತ್ರೆ ಕೂಡ ಜಮಾತ್ ಇಸ್ಲಾಮಿಗಿದೆ. ಆದ್ದರಿಂದ ಇದರ ಹುಟ್ಟಿನಲ್ಲಿ ಜಮಾತ್ ಇಸ್ಲಾಮಿಯ ಸಮಾಜ ಸೇವಾ ಮನೋಭಾವ ಮತ್ತು ಅದರ ಕಾರ್ಯಚಟುವಟಿಕೆಗಳು ನಿರಂತರ ಬರ್ತಾ ಇದೆ. ನಾವು ಮನಗಾಣಬೇಕಾದ ದೊಡ್ಡೊಂದು ವಿಷಯ ಏನಿದೆ, ಇಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಪರಸ್ಪರ ಒಟ್ಟಾಗ್ತಿದ್ದೇವೆ. ನಮ್ಮ ದ್ವೇಷಗಳು ಹೋಗ್ತವೆ, ನಮ್ಮಲ್ಲಿ ಪರಸ್ಪರ ಸಹಾಯ ಕೊಡುವಂಥ, ಪರಸ್ಪರವನ್ನು ಸ್ವೀಕರಿಸುವಂಥ, ಪರಸ್ಪರರ ವಿಶ್ವಾಸ ವರ್ಧನೆಗೆ, ತಪ್ಪು ತಿಳುವಳಿಕೆಯನ್ನು ನೀಗಿಸಲಿಕ್ಕಾಗಿ ಇಂತಹ ಘಟನೆಗಳೆಲ್ಲವನ್ನು ಅಥವಾ ನಮ್ಮ ಸೃಷ್ಟಿಗಳನ್ನು ತರುವುದು ಇದು ಕೂಡ ಒಂದು ದೊಡ್ಡ ಪಾಠದಾಯಕ ಎಂದು ಈ ಸಂದರ್ಭವನ್ನು ಹೇಳುತ್ತಾ, ನನಗೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ನಮ್ಮ ಈ ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ಗೆ ನಾನು ಬಹಳ ಹೃದಯಂಗವಾಗಿ ನಾನು ಅಭಿನಂದನೆ ಸಲ್ಲಿಸ್ತಾ, ನಿಮಗೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ನನ್ನ 2 ಮಾತನ್ನು ಕೊನೆಗೊಳಿಸ್ತಾ ಇದ್ದೇನೆ. ನಾನು ಈ ವಸ್ತುಗಳು ಯಾರಿಗೆ ಸಿಗಬೇಕು, ಅರ್ಹರಿಗೆ ಸಿಗಬೇಕು. ನಮ್ಮ ಜಮಾತ್ ಇಸ್ಲಾಮಿ HRS ದೊಡ್ಡ ಒಂದು ಇದು, ಎಲ್ಲಿ ಅರ್ಹರಿದ್ದಾರೆ ಅರ್ಹರಿಗೆ ಇದು ಹೋಗಿ ಮುಟ್ಟುವಂಥ ಕ್ಯಾಡರ್ಸ್ಗಳಿದೆ, ನಮ್ಮಲ್ಲಿ ಸ್ವಯಂ ಸೇವಕರಿದ್ದಾರೆ. ಹಾಗೆ ಅವರಿಗೆ ಅರ್ಹರಿಗೆ ಇದು ಹೋಗಿ ಮುಟ್ಟಲಿ ಮತ್ತು ಎಲ್ಲ ವಿಧದಲ್ಲಿ ಇದರ ಪ್ರಯೋಜನವನ್ನು ನಮ್ಮ ನಾಡಿನ ಜನರು ಅನುಭವಿಸಲಿ. ಇಂದಿನ ಈ ಚಿಕ್ಕ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ST ಡಿಪಾರ್ಟ್ಮೆಂಟಿನ ಮುಖ್ಯಸ್ಥರಾದಂತಹ ಶ್ರೀ ಹನುಮಾನ್ ನಾಯಿಕ್ ಇವರಿಗೆ ಧನ್ಯವಾದಗಳು. ಅವರು ಈ ಒಂದು ಕಾರ್ಯಕ್ರಮವನ್ನು ಬಹಳ ಹೆಚ್ಚಿನ ಮಹತ್ವವನ್ನು ನೀಡಿ ಈ ಕಾರ್ಯಕ್ರಮಕ್ಕೆ ನಮ್ಮ ಬಿಡುವಿನ ನಿಬಿಡತೆಯನ್ನು ಬದಿಗೊತ್ತಿ ಅವರು ಬಂದಿದ್ದಾರೆ. ನಮಗೆ ಬಹಳ ಸಂತೋಷವಾಗಿದೆ. ಅವರಿಗೆ ನಾವು ಜಮಾತೆ ಇಸ್ಲಾಮಿ, ಅದೇ ರೀತಿ ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಇದರ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಸಲ್ಲಿಸಿದೆ. ಸಹಾಯವನ್ನು, ಆಹಾರ ವಸ್ತುಗಳು, ಅದೇ ರೀತಿ ಧನ ಸಹಾಯವನ್ನು ನೀಡಿದ ಎಲ್ಲರಿಗೂ ಕೂಡ ದೇವರ ಸೃಷ್ಟಿಕರ್ತನು ಅತ್ಯುತ್ತಮವಾದಂತಹ ಪ್ರತಿಫಲವನ್ನು ನೀಡಿ ಅನುಗ್ರಹಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮವನ್ನು ನಾವು ಮುಕ್ತಾಯಗೊಳಿಸುತ್ತಾ ಇದ್ದೇವೆ. ಜಲಪ್ರಳಯವಾಗಿದೆ. 101 ಮನೆಗಳು ಎಲ್ಲ ನಾಶವಾಗಿದೆ. ಜನಗಳೆಲ್ಲ ದೇವರಲ್ಲಿ ಮೊರೆ ಇಡ್ತಾ ಇದ್ದಾರೆ. ಹಾಗೆ ನಮ್ಮ ಜನ್ಮಸ್ಥಳ ಇಸ್ಲಾಂ ಹಿಂದೂ ಉಳ್ಳಾಳನವರು ತುಂಬ ಎಲ್ಲ ಮನೆಗಳಿಗೆ ಸಹಾಯ ಮಾಡಿದ್ದಾರೆ. ಅವರಿಗೆ ದೇವರು ಇನ್ನೂ ಸಹ ಸಹಾಯ ಮಾಡುವಂಥ ಮನಸ್ಥಿತಿ ಕೊಡಲಿ. ದೇವರ ಕೆಲಸವನ್ನು ಮಾಡಿದ್ದಾರೆ, ಅವರಿಗೆ ಸಹ ಇನ್ನೂ ಮಾಡಿದವರಿಗೆಲ್ಲರಿಗೂ ಸಹ ದೇವರು ಸಂಪೂರ್ಣ ಅನುಗ್ರಹ ಕೊಡಲಿ ಎಂದು ನಾನು ನನ್ನ ಪರವಾಗಿ ಆಶಿಸುತ್ತೇನೆ.